ಪಡುಬಿದ್ರಿ ಮಾರುಕಟ್ಟೆ ರಸ್ತೆಯಲ್ಲಿ ನಿರಂತರ ಸಾಮಾಜಿಕ ಅಂತರವಿಲ್ಲದೆ ವ್ಯಾಪಾರ ವಹಿವಾಟು ನಡೆಸುವುದರಿಂದ ಬೀದಿ ಬದಿ ವ್ಯಾಪಾರಿಗಳನ್ನು ಗ್ರಾಮ ಪಂಚಾಯತ್ ಪಕ್ಕದ ಸರ್ಕಾರಿ ಶಾಲಾ ಮೈದಾನಕ್ಕೆ ಸ್ಥಳಾಂತರಿಸಿದ್ರು. ಅಂಗಡಿ ಹೊಂದಿರುವ ತರಕಾರಿ ವ್ಯಾಪಾರಿಗಳು ರಸ್ತೆಯಲ್ಲಿ ತರಕಾರಿಗಳನ್ನು ಇಟ್ಟು ವ್ಯಾಪಾರ ನಡೆಸುತ್ತಿರುವ ಬಗ್ಗೆ ಜನರಿಂದ ಆಕ್ಷೇಪ ವ್ಯಕ್ತವಾಗಿದೆ. ಈ ಬಗ್ಗೆ ಮಾತನಾಡಿದ ಗ್ರಾಮ ಪಂಚಾಯತ್ ಅಧ್ಯಕ್ಷ ರವಿ ಶೆಟ್ಟಿ ಅವರು, ಮುಖ್ಯ ಮಾರುಕಟ್ಟೆಯ ರಸ್ತೆಗೆ ಅಂಟಿಕೊಂಡು ವ್ಯಾಪಾರ ವಹಿವಾಟು ನಡೆಸುತ್ತಿದ್ದ ಬೀದಿ ವ್ಯಾಪಾರಿಗಳಿಂದಾಗಿ ರಸ್ತೆ ಬ್ಲಾಕ್ ಆಗಿ ಜನರಿಗೆ ಸಮಸ್ಯೆ ಅನುಭವಿಸುವಂತಾಗಿದ್ದು, ಈ ಬಗ್ಗೆ ನಾವು ರಸ್ತೆಗೆ ಅಂಟಿಕೊಂಡು ವ್ಯಾಪಾರ ನಡೆಸದಂತೆ ಎಚ್ಚರಿಕೆಯನ್ನ ನೀಡಿದ್ರು. ಅವರು ಮಾನ್ಯತೆ ನೀಡದ ಕಾರಣ ಅವರನ್ನ ಮೈದಾನದಲ್ಲಿ ವ್ಯಾಪಾರ ನಡೆಸಲು ಅವಕಾಶ ಕಲ್ಪಿಸಲಾಗಿದೆ ಎಂದು ಹೇಳಿದರು. ಇಲ್ಲಿ ಮಾರ್ಕೆಟ್ನೊಳಗೆ ಜನಸಂಖ್ಯೆ ಆಗ್ತದೆ ಎಂಬ ಉದ್ದೇಶದಿಂದ ಇಲ್ಲಿ ಕುಳಿತವರನ್ನೆಲ್ಲ ಎಬ್ಬಿಸಿ ಅಲ್ಲಿ ಗ್ರೌಂಡಿನಲ್ಲಿ 10 ಗಂಟೆವರೆಗೆ ಅಲ್ಲಿ ಗ್ರೌಂಡಿನಲ್ಲಿ ಮಾಡುವಂಥ ಅವಕಾಶವನ್ನು ಕಲ್ಪಿಸಿದ್ದೇವೆ. ಆದ ಕಾರಣ ಸ್ವಲ್ಪ ಜನ ಇಲ್ಲಿ ಬಂದು ವ್ಯಾಪಾರ ಮಾಡ್ತಾರೆ, ಸ್ವಲ್ಪ ಜನ ಅಲ್ಲಿ ಬಂದು ವ್ಯಾಪಾರ ಮಾಡುವ ಕಾರಣ ಈ ಜನಜಂಗುಳಿಯನ್ನು ತಡೆಯುವ ನಿಟ್ಟಿನಲ್ಲಿ ಈ ಪ್ರಕ್ರಿಯೆಯನ್ನು ಮಾಡಿದ್ದೇವೆ. ಇದರಿಂದ ಏನು ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡಬೇಕು ಆ ಉದ್ದೇಶದಿಂದ ಜನರನ್ನು ದೂರ ಕಳಿಸುವಂಥ ಉದ್ದೇಶಕ್ಕೆ ಈ ಕ್ರಮವನ್ನು ಮಾಡಿದ್ದೇವೆ. ನಾಳೆಯೂ ಅದೇ ರೀತಿ ನಡೀತದೆ, ಅವಕಾಶ ಕೊಟ್ಟಿದ್ದಾರೆ 10 ಗಂಟೆಯವರೆಗೆ ಸಂತೆ ಇದು ವ್ಯಾಪಾರ ಮಾಡಲಿಕ್ಕೆ. ಆ ಪ್ರಕಾರ ನಾಳೆಯೂ ಈ ಒಂದು ವ್ಯವಸ್ಥೆ ನಡೆಯುತ್ತದೆ. ನಾವು ಕಟ್ಟುನಿಟ್ಟಿನಲ್ಲಿ ಈ ಒಂದು ಕ್ರಮವನ್ನು ಜಾರಿಗೊಳಿಸ್ತೇವೆ. ಇದರ ಜೊತೆಗೆ ಪತ್ರಿಕಾ ಮಿತ್ರರು, ಪೊಲೀಸ್ ಇಲಾಖೆ ಎಲ್ಲರೂ ಸಹಕಾರ ಕೊಟ್ಟಿದ್ದಾರೆ. ಜನರು ಸಹ ಇದಕ್ಕೆ ಸಹಕಾರ ನೀಡಿ ನಮ್ಮ ಏನು ಈ ಗ್ರಾಮದಲ್ಲಿ ಕೊರೋನಾ ಮುಕ್ತವನ್ನಾಗಿ ಮಾಡುವಲ್ಲಿ ಸಹಕಾರ ಮಾಡಬೇಕಂತ ನನ್ನ ಕನಸು. ಗ್ರಾಮಸ್ಥ ದಲಿತ ಮುಖಂಡ ಉಮಾನಾಥ್ ಪಡುಬಿದ್ರಿ ಅವರು ಮಾತನಾಡಿ, ಗ್ರಾಮ ಪಂಚಾಯತ್ ಕಾರ್ಯಾಚರಣೆ ಸ್ವಾಗತಾರ್ಹ, ಆದರೆ ರಸ್ತೆಯಲ್ಲಿ ವ್ಯಾಪಾರ ನಡೆಸುತ್ತಾರೆ ಎಂಬ ಕಾರಣಕ್ಕೆ ಬೀದಿ ಬದಿ ವ್ಯಾಪಾರಿಗಳನ್ನ ಮೈದಾನಕ್ಕೆ ಕಳುಹಿಸಿದ ಗ್ರಾಮ ಪಂಚಾಯತ್ ಅದೇ ಅಂಗಡಿ ಇಟ್ಟು ವ್ಯಾಪಾರ ನಡೆಸುತ್ತಿರುವ ವ್ಯಾಪಾರಿಗಳು ರಸ್ತೆ ಮೇಲೆಯೇ ವ್ಯಾಪಾರ ನಡೆಸುತ್ತಿದ್ದಾರೆ. ಅವರ ವಿರುದ್ಧವೂ ಕ್ರಮ ಕೈಗೊಳ್ಳಲಿ ಎಂದಿದ್ದಾರೆ. ಪಡುಬಿದ್ರಿ ಮಾರ್ಕೆಟ್ನ ಮುಖ್ಯ ರಸ್ತೆಯಲ್ಲಿ ಜನ ಸಂದಣಿ ಜಾಸ್ತಿ ಆಗ್ತದೆ ಅಂತೇಳಿ ಈಗಾಗಲೇ ಇದ್ದ ಬೀದಿ ವ್ಯಾಪಾರಿಗಳನ್ನೆಲ್ಲ ತೆರವು ಮಾಡಿ ನಮ್ಮ ಬೋಟ್ ಶಾಲೆ ಮೈದಾನದಲ್ಲಿ ಅವರನ್ನು ತರಕಾರಿ ಮಾಡಲಿಕ್ಕೆ ಅಂತೇಳಿ ಅವರನ್ನು ಅಲ್ಲಿ ಕೂತ್ಕೊಳಿದ್ದಾರೆ. ಈಗ ಇದ್ದ ಅಂಗಡಿಗಳವರೆಲ್ಲ ಅದನ್ನು ಬೀದಿಯಲ್ಲೇ ಮಾರಾಟಕ್ಕೆ ಅದನ್ನು ಇಟ್ಕೊಂಡಿದ್ದಾರೆ. ಇದು ಸರಿಯಾದ ಕ್ರಮ ಅಲ್ಲ. ಅವರನ್ನು ಕೂಡ ಬೀದಿ ಸೈಡಲ್ಲಿ ಅವರಿಗೆ ಮಾರುಕಟ್ಟೆ ಮಾರಾಟ ಮಾಡಲಿಕ್ಕೆ ಒಂದು ಅವಕಾಶ ಮಾಡಿಕೊಡಬೇಕಿತ್ತು. ಇದು ಪಂಚಾಯತ್ನವರು ಮಾಡಿದ್ದು ಸರಿಯಾದ ಕ್ರಮ ಅಲ್ಲ ಅಂತೇಳಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ.